ಒಡಿಶಾದ ಬಾಲಸೂರ್ ಜಿಲ್ಲೆಯ ಬಹನಾಗ್ ರೈಲು ನಿಲ್ದಾಣದ ಬಳಿ ನಡೆದಂಥ ಭೀಕರ ರೈಲು ದುರಂತದಲ್ಲಿ ಇದೀಗ 288 ಜನ ಅಸುನೀಗಿದ್ದಾರೆ. ಘಟನೆಯಲ್ಲಿ 900ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ಅವ್ರನ್ನೆಲ್ಲ ಅಲ್ಲಿಯ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಸಾವಿನ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾನೇ ಇದೆ. ಒಡಿಶಾದಲ್ಲಿ ನಡೆದಂಥ ರೈಲು ದುರಂತದ ಇಡೀ ವಿಜುವಲ್ಸ್ ನಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಿ ತಾವು. 288 ಜನ ಸಾವನ್ನಪ್ಪಿರುವಂಥದ್ದು. ಘಟನೆಯಲ್ಲಿ 900ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿತ್ತು. ತಕ್ಷಣ ಅಲ್ಲಿಯ ಸ್ಥಳೀಯರೆಲ್ಲ ಸೇರಿಕೊಂಡು ಅವರನ್ನು 3-4 ಆಸ್ಪತ್ರೆಗೆ, ಅಲ್ಲಿಯ ಸ್ಥಳೀಯ ಆಸ್ಪತ್ರೆಗಳಿಗೆ ಸಾಗಿಸಿದ್ರು, ಚಿಕಿತ್ಸೆಯನ್ನು ಕೊಡಿಸಿದ್ರು. ಇದೀಗ ಕ್ಷಣದಿಂದ ಕ್ಷಣಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು. ಈ ದುರಂತದಲ್ಲಿ ಮಡಿದವರ ಸಂಖ್ಯೆ ಇದೀಗ 288ಕ್ಕೆ ಏರಿಕೆಯಾಗಿರುವಂಥದ್ದು. ಇದೀಗ ನೋಡ್ಬೋದು ನೀವು, ಅಲ್ಲಿಯ ಇಡೀ ದೃಶ್ಯವನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ಒಡಿಶಾದ ಬಾಲಸೂರ್ನಲ್ಲಿ ನಡೆದಂಥ ದುರಂತ ಘಟನೆ ಇದು. ಇದರಲ್ಲಿ ನಿನ್ನೆ 288 ಜನ ಇದೀಗ ಸಾವನ್ನಪ್ಪಿರುವಂಥದ್ದು. 900ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿರುವಂಥದ್ದು. ಕ್ಷಣದಿಂದ ಕ್ಷಣಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ.